Balatali pale, panjinilik talipule. Balatali pale, burdu talipule. What's up, macha? Balatali pale, delta borole. Balatali pale, banjara talipule. அவன் முட்டோச்சி ತರ್ತರತ ದಾದದೆ ಉಪ್ಪರ್ದ ಬರಣಿ ಬೊಚ್ಚಿ ಮಂಡಲ್ ತರ್ತ ಬಾಡಿಯರು ರಡ್ಡೆಡೊಂಜಿ ಆವಡಿನಿ ಒಂಜೆ ಯಾನು ಪಡು ಇಜಿಂಡ ಈ ಜಡಲ ಯಾನೆ ಉಪ್ಪಡು ಬುಜಿ This is to guarantee WWE World Champion. The biggest ladder match in WWE history is underway. Money in the Bank title with the exception of Bray Wyatt and Roman Reigns. So much pressure tonight. Randy Orton looking to win for 13th time in his career. Cena 15 times. That title was 50 year at Money in the Bank. Sheamus was injured, tore his labrum, cost him 6 months of his career. Do whatever he wants. So here we go. This is to guarantee to crown a new WWE World Champion. The biggest ladder. ನಿನ್ನದಾದಮೆ WWF ಅವು ಎನ್ನ ಕಪ್ಪು ಇಂದೆ ಪೂರ ಮಲ್ಪನಿ ಹೀರು ಅಪ್ಪಗೆ ಎನ್ನದಾಲಜ್ಜ ಅಂಚತ್ತಿ ಮತ್ಮೇನ ಸುರುಟು ಏತಿ ಎಟ್ಟೆತ್ತಾರೆ ಒಂಜಿ ತಾಮ್ರದ ಚೊಂಬುದ ಲಕ್ಕತ್ತಾರೆ ಅದಿತ್ತು ನಕ್ಕ ನೆಲ್ಲಿದು ಬೋತಿ ಪಾಕ ಈ ನಮ್ನಿ ನೆಲಕ್ಕೆ ದರ್ತಂದ ನೆಲ್ಲೆಂಡೆ ಕುಲ್ಲುಡ ಅಂಚತ್ತಿ ಇರ್ನ ಬುದ್ಧಿ ಪನ್ಪಿನಿ ಒಂಜಿ ಏತಿ ಎಡ್ಡೆ ಗುಡ ನಡತದ ಇರ್ನ ಬುದ್ಧಿ ಒಂಜಿ ರಾಮಚಂದ್ರ ಲಕ್ಕ ರಾಮೇ ಚಂದ್ರೆ ನಡುಟು ಅಗುಲ್ಲ ಬತ್ತು ಬೋತೀರ ಅಪ್ಪಡೆ ಎನ್ನದಾಲಜ್ಜ ಅಂಚತ್ತಿ ಇನಿ ಕಾಡ ಕೋಳ ಲಕ್ಕ ತೂಪೆ ಮೇರಿಚರು ಪೂರಾತಿ ದಿರೇರ್ದು ಅಡೆ ನಿಗಂಟು ಎನ್ನದಾಲಜ್ಜಿ ನಿಗಲೆ ಮಂಡ್ಯ ಸಂಬಂಧ ನಿಗಲೆ ನಿಗಲ ಅಮ್ಮೆರೊಂಜಿ ಬಾರಿ ಮಲ್ಲ ವೈವಾಡ್ದಾರು ನಿಗಳೊಂಜಿ ಅನ್ಯೋನ್ಯತೆ ಇಪ್ಪೊಡೊಂದು ಚಿರಂಜೀವಿ ಸೌಭಾಗ್ಯವತಿ ಗೋಳಿಂಜಲ್ಲ ಜನ ಚಿರಂಜೀವಿ ಸೋಡ ಬಾಬುನ್ ಕೊಡ್ದೊಂಜಿ ನಿಗಳೊಂಜಿ ಗೋಡಿ ಸೋಡದಕ್ಕ ಅನ್ಯೋನ್ಯತೆ ಇಪ್ಪಲೇನು ಮದ್ಮೆ ಮಲ್ತಕೊರ್ನ ನಿಗಳೊಂಜಿ ಎಡ್ಡೆ ನಡು ರಸ್ತೆಡ ಆಯನ ಸೋಡದ ಬಾಟ್ಲಿ ದರ್ತ ಬಾಡೊಂದುಲ್ಲದಯ ಪಾಪಯ ಎಂಕಾಯಂತುನ ಬಾರಿ ಬೇಜಾರಾಪುಂಡು ಎಡ್ಡೆ ಗ್ಯಾಸ್ ಇಜ್ಜನ್ನ ಸೋಡದ ಬಾಟ್ಲಿ ಲಗ ಹಾಕ್ಬೋದಿ ಇರ್ನ ಪುದರ್ ಮಾತ್ರ ಅಗರಬತ್ತಿ ವಾಸು ಗಂಗರ ನಾದ್ವರ್ಧನೆ ಪೋಪೆ ಬಂದಿ ಐಕೇತ ಇರ್ನ ಬುಡಿ ಮುಟ್ಟ ಬರ್ಪು ಚೊಲೆ ಈ ಎನ್ನ ಇಲ್ಲದ ಸುದ್ದಿಗೆ ಬರೋಡ್ಚಿ ಯಾನ್ಲ ಎನ್ನ ಬುಡಿದಿಗ್ಲ ಏತ ಅನ್ಯ ಹೇಳಿರಲ್ಲ ಗೊತ್ತ ನನಕ್ ನಮೇ ಎಂಕಲ್ನ ಅರ್ಜೆಂತ ನಡುಟ್ಟು ಮಲ್ಲ ಎಲ್ಲಿ ಅಂದಿಜ್ಜಿ ದ ಯಾನೊಂಜಿ ಎಲ್ಲಿ ಒಂಜಿ ಕ್ವಾರ್ಟರ್ದ ಬಾಟ್ಲಿ ಅಂಡ ಆಲೊಂಜಿ ಮಲ್ಲ ನೀರ್ದ ಬಾಟ್ಲಿ ಇತ್ತಲಕ ಎಂಕುಲ್ ಮೀನಿ ಒಂಜಿ ವೇಳೆ ಒಂಜಿ ಅವಡೊಂದು ಮನಸ್ಸು ಮಲ್ತಣ್ಣ ಅಂಡ ಮನಸ್ಸು ಮಲ್ತಂಡ ಒಂಜಿ ಗ್ಲಾಸ್ ಒಟ್ಟಾಪ ಅವೇ ನೀರ್ದ ಬಾಟ್ಲಿ ಲೆತ್ತಬೋಡಿ ಗಡಕಕ್ಕೆ ಎಂತ ಸೋಡದ ಬಾಟ್ಲಿ ಅಂತ ಹೋಯ್ತು ಪೋಪಿನಿ ಇರ್ನ ಪಾರ್ಪಿನ ಮರ್ಲನು ಇನ್ನೇ ಬಿಡ್ಪ ಬೇಡ ಬಂದಿ ಅವು ಮಾತ್ರ ಸಾಧ್ಯನೇ ಅಜ್ಜಿ ಯಾನ್ ಮೀನಿ ಪರ್ಪುನ ಬುಂಡ ಅಲ್ಲೇಗ ನಿದ್ರೆನೇ ಯಾರ್ಬುಜಿ ಅದೇ ಅವೇಂಚೆ ಐಟ್ ಗಮ್ಮತ್ತುಂಡು ಕೇನು ಇತ್ತೆ ಅಲ್ಲೇ ಕೊಂಚ ನಿದ್ರೆ ಬರ್ಪುಜಿ ಕೆಲವು ಸರಿ ದಿನಕ್ಕೊಂಜಿ 4 ಗಂಟೆದ ನಿದ್ರೆ ಬೋಡು ನೆನ್ ಅದಾಗ ಯಾನಂತ ಕಾಸ್ಟ್ಲಿ ಇದ MH ಪಾಡ್ನು ಅದೇ ಇತ್ತೆ ನಿನ್ನ ಬುಡದಿಗೊಂಜಿ ಆಜೆಡ್ದು ಎಡ್ಮಂಟೆ ಜೆಪ್ಪುಡು ಅದಾಗ ಕೇನು ಇತ್ತಂಜಿ ಆಜೆಡ್ದು ಎಡ್ಮ ಗಂಟೆ ನಿದ್ರೆ ಬೋಡು ಅಂಡ ಆಲ್ ಯಾನ್ DSP ಪ್ಲೇನ್ ಬರ್ಪಿ ಇತ್ತೆ ನಿನ್ನ ಬುಡದಿಗೊಂಜಿ 12 ಗಂಟೆ ಜೆಪ್ಪುಡು ಅದಾಗ ಇತ್ತೆ 12 ಗಂಟೆ ಅದಾಗ ಫುಲ್ ಚೀಪರ್ ML ಬರ್ಪಿನ್ ಅದು ಮಾರೆ ಇತ್ತೆ ನಿನ್ನ ಬುಡದಿಗ ಆನಿ ಲಕ್ಕರೆಗೆ ಇಜ್ಜಿ ಅದಾಗ ನನಗೆ ವಿಷಯನೇ ಬರ್ಪೋಡು ಒಂದೊಂಜಿ ನೆನ್ಪೆಜ್ಜಾಂಡ್ ಈ ಕುರ್ಚಡ ಬಾಧ್ಯರ ದಾಲ ಪ್ರಯೋಜನ ಇಜ್ಜಿ ಓ ಆ ಸೂಂಟಿನ ಪಿದ ಲೆಪ್ಲೆ ಅಲೆಡ ಪಣ್ಣುಡಿ ಥ್ಯಾಂಕ್ ಎಂಡ ತಾಂಟಿ ಅಂದ ಅಲ್ಡ ತಾಂಡ್ರೆ ಒಂದು ಇತರ ಅಲ್ಲೆ ಲೆಪ್ಲೆ ಅಂದ್ರೆ ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ವೆಲ್ಕಮ್ ಕಕ್ಕೆ ಕಾಜೋಲ್ ಆನ್ ಸ್ಟೇಜ್ ಪ್ಲೀಸ್ Your time is
ಇನ್ನೆ ಪುಂಜವೇ ಎಕ್ಕಡ್ದ ಎಂಟ್ರಿ ಕೂಡ ರೀ ಎಂಟ್ರಿ ಮಲ್ಪಲ್ಲೆ ಈ ರೆಕಾರ್ಡ್ ಒಂಜಿ ಗುದ್ದು ಪೋನಾಗ ಹೋಟೆಲ್ದ ಬನ್ಸ್ ಗುದ್ದು ಲೆಕ್ಕ ಯಾನ್ ರೀ ಎಂಟ್ರಿ ಕೊಂಡಾವ ಎಷ್ಟ್ ಅಂಚಂದ ಎಂಕಾವ್ ಸಾಯ್ತೀನಿ ಏನು ಇದ್ದ ಮೂಲು ಸಾಯ್ತೀನಿ ಏನು ಈ ಏರಿಯಾದಿಗೆಲ್ಲ ಕುಟುಂಬ ಸಾಯ್ತೀನಿ ಸೈತಿನತ್ ಇತ್ತಲೇನ ಲೆತ್ತಿನಿ ಏರು ಅವೇ ಏನು ಲೆತ್ತಿನಿ ಯಾನಿ ಓ ಇದ್ದ ಸಾಯ್ತೀನಿ ಈಗ ನಾನೇ ಸಾಯ್ತೀನಿ ನಿನ್ನ ಕಂಡನಿ ಹಾಲು ಮಲ್ತಿ ಅಮ್ಮಮ್ಮ ಉಮ್ಮ ಇತ್ತೆ ಉಮ್ಮಲೆ ಕೊಟ್ಟನ ನಾಷ್ಟು ಪೋತಿನಾಯ ಇತ್ತೆ ಕೊಂచెం నీ కంటాడు నీకు ఇట్ట సత్త పనులు నువ్వు ఏరు మేరు బట్టిని ತದಗೆ ಸುರುಕಿ ಏರು ಮೇಲು ಬತ್ತೀನಿ ఏరు ಸುರುಕು ಏರು ಮೇಲು ಬತ್ತೀನಿ ಅಲ್ಲ ಕರ್ಮ ತೂತನದೆ ಎನ್ನ ಕಣ್ಣಿನ ಬುಡಿದು ಎನ್ನ ಕಣ್ಣಿನ ಒಂದು ಬುದ್ಧಿ ತೂತನ ಏದಿ ಎಡ್ಡದಿ ನಿನ್ನ ಕಣ್ಣನ್ನೊಟ್ಟು ಸೇರ್ದು ಪರ್ಪಿನ ಅಭ್ಯಾಸ ಎಲ್ಲ ಶುರುವಾತಂಡಿ ಈತ ಜ್ಞಾನ ಬಂಪುನು ನಿನ್ನ ಕಣ್ಣನೆ ಎನ್ನ ಕಣ್ಣನೊಟ್ಟುತ್ತೇನೆ ಆಗ ಉಬ್ಬಸನು ನಾನು ನಟ ಉಬ್ಬಸನ ಉಬ್ಬಸ ಅಭ್ಯಾಸ ಅಕಾರೋಡು ಉಕಾರ ಬೋದು ಉಕಾರೋಡು ಅಕಾರ ಬಂದಾಗ ಅಭ್ಯಾಸ ವೈಕ್ಲ ಈರೀಕರ ಬಲ್ಲೆ ತೂಕ ಏ ನಿನ್ನ ಕಣ್ಣೆ ದೆತ್ತಿ ಪಾತಿಂದೆ ನಾಯಿ ಮೂಜಿ ಕಾಸ್ತಾye ಊರ್ದಾಗಲೇ ನನ್ನ ಕಣ್ಣನೆ ಬ್ಯಾವರ್ಸಿ ನಿನ್ನ ಕಣ್ಣನೆ ಬ್ಯಾವರ್ಸಿ ಎನ್ನ ಕಣ್ಣನಗ ನೆರೊರ್ಚಿ ಅವೇ ಬ್ಯಾವರ್ಸಿ ನೆಲ್ಪೆ ಐ ಬರಿಯ ಬರಲಾದ ಊರ್ದಾಗಲೇ ಬರ್ಕೊಂಡಾಗಿ ನನ್ನ ಕಣ್ಣನೆ ಹಾಲ್ ಮಾಡ್ದೆ ಕಿಬಿಕೊರ್ದುಕೇನ್ಲೆ ಪ್ರತಿ ವರ್ಷ ಯುಗಾದಿ ಪರ್ಬಗು ನಡಪುನಕ್ಕನೆ ಈ ವರ್ಷಲ ಕ್ರೀಡಾಕೂಟ ನಡಪರೆಂಡು ಅಂಚನೆ ಈ ವರ್ಷ ಒಂಜಿ ವಿಶೇಷವಾಯಿನ ಚಿತ್ನ ಕೂಟ ನಡಪರೆಂಡು ಹೌದಾದಂದು ಕೇಂದ್ರ ನಂಡ ಆದರ್ಶ ಮಹಿಳೆ ಈ ಕೂಟದ ವಿಜೇತರಿಗೂ ತಲಾ 10 ಲಕ್ಷ ರೂಪಾಯಿ ಅಂಚನೆ 1 ಎಕರೆ ಜಾಗನು ನಮ್ಮ ಟಿವಿ ಕುಡ್ಲ ಚಾನಲ್ದ ಚೇರ್ಮನ್ ಕೊರೊಂದುಲೇರು ಈ ಕೂಟದ ನಿಯಮ ಇಂಚೆ ಉಂಡು ಪ್ರತಿ ಒಂಜಿ ಸ್ಪರ್ಧಾಳು ಮಹಿಳೆನ ಚಲನವಲನನು ತೀರ್ಪುಗಾರರು ಪರಿಶೀಲನೆ ಮಲ್ಪೇರು ಅವು ತೀರ್ಪುಗಾರರು ಎದಗ ಬರ್ಪೇರು ಎಂಚ ಬರ್ಪೇರು ಓವು ರೂಪೋಡು ಬರ್ಪೇರೆಂದು ಎರೆಗಳ ಗೊತ್ತುಜ್ಜಿ ಅಂಚನೆ ವಿಜೇತರಿಗೆ ಬಹುಮಾನ ಕೊರ್ರೆ ಖ್ಯಾತ ಸಂಗೀತ ನಿರ್ದೇಶಕರಾಯನ ಚಿತ್ನ ಗುರು ಕಿರಣ್ ಬರೊಂದುಲೇರು ಅಣ್ಣನ ಅಕ್ಕನ ಕುಲೆ ಕೋದೆ ನನ್ನ ವಾಸಣ್ಣ ನೊಟ್ಟು ಪರ್ರೆ ಪುಪ್ಪುಂಡ ಪೋಲೆ ಯಾಂದಾಲ ಪನ್ಪೂಜಿ ಅದು ಸತ್ಯಪನ್ ಈ ಜಲಜನತ ಅತ್ತ ನಿಕ್ಕು ಸೂತಕವಾಯಿ ಅಂಚಿನದಲ್ಲ ಕಾಯಿಲೆಂಡ ಮರೈತಿ ಓ ಇಚ್ಚಿ ನಮ್ಮ ಯಾಪಲ ಲಲೈಗಳತೆ ಮಲ್ತ ನುಪ್ಪುನು ನನ್ನ ದುಂಬಗೆ ಎಡ್ಡೆಡುಪ್ಪುಗೆ ದಾದನಾ ನಿನ್ನ ಮಿತ್ತು ನಂಬಿಕೆ ಬರ್ಪುಜಿ ಸ್ವಾಮಿ ವೆಂಕಟರಮಣ ಮೋಲಿನಿ ಕಾರ್ ಒತ್ತೊಂದುಲ್ಲೋಲು ಕಂಟೆಲ್ ಒತ್ತೊಂದಿಲ್ಲ ಕೈಯಿರೇ ಕಾಪಡು ಎಂಚಿನ ಕುಸಲ್ ಮಲ್ಪರು చెప్పలేరు 10 ಲಕ್ಷ 1 ಎಕರೆ 10 ಲಕ್ಷ 1 ಎಕರೆ ಕಲ್ಲೆ ಕಲ್ಲೆ ತೀರ್ಪುಗಾರರು ಎಂಚ ಬರ್ಪೇರು ಎದಗ ಬರ್ಪೇರು ಓ ರೂಪಡು ಬರ್ಪೇರೆಂದು ಎರೆಗಳ ಗೊತ್ತುಜ್ಜಿ ಬತ್ತಾರೆ ಎನ್ನ ಪಾಲ ದೇವರು ಬತ್ತಾರೆ ಯಾನ್ ದೇವರತ್ತಿ ಯಾನ್ ಕಲ್ವಿ ಕಲ್ಲೆಲ್ಲ ಒಂಜಿ ಮನುಷ್ಯತ ಆಯ್ಕೆ ಒಂಜಿ ಮನಸ್ಸು ಪಂಪಿನ ಉಂಡತ ಪೊರ್ತು ದಾಯೇ ಬತ್ತಾರೆ ಯಾನ್ ಕಣ್ಣುಂಡ್ರೆ ಬತ್ತೀನಿ ಇದು ದಾದ ಕಾಸು ಬೋಡ ಬಂಗಾರ ಬೋಡ ಒಂದು ಆರ್ಪಾಡಿನ ಒಂದು ಮರಣಿ ಬುಡ್ಪಾದ ಕನ್ನ ಮರಣಿ ಎನ್ನ ಪಪ್ಪ ಮಲ್ತೆ ಪಾಡ್ದಿನ ಎನ್ನ ಈ ತೋರ್ಸ ಸರ್ವಿಸ್ ಇಂಜಿನ ಮುಂಜಿನ ಇದು ಮುಟ್ಟದು ಎದ್ದು ಪಾಪಯ
ಅಪ್ಪಗೆ ಬರ್ತೇವೆ. ಎಲ್ಲೆಲ್ಲ ಮಲೆ ಆವಿ ನಾನಿ ಮೊದಲೇ 10 ಲಕ್ಷ 1 ಎಕರೆ 10 ಲಕ್ಷ. ಎನ್ನ ಕೋಡೆ ಅತ್ವ ಜಾಸ್ತಿ ಏನಕ್ಕೆ ಮೋಲಿನಿ ಅಪ್ಪೆಲ್ಲೇ ತೊಯ್ತೋಳು ಎಲ್ಲೇ ಮುಪ್ಪ ಜಾಸ್ತಿ ಪಾಡುವೆ ತೀರ್ಂದಲ್ಲ ಪೊಪ್ಪಲ ಬರೋಡು ಇದೇ ಓಯ್ ಮಾಮಿ ಎನ್ನ ಬುಡದಿಲ್ಲೆಪ್ಲೆ ಮಾಮಿ ಎನ್ನ ಬುಡದಿಲ್ಲೆಪ್ಲೆ ಓಯ್ ಮಾಮಿ ಈ ಕಾರ್ ಒತ್ತೊಡ್ಚಿ ಎನ್ನ ಕಾರ್ ಒತ್ತೊಡ್ಚಿ ಮಾಮಿ ಇರು ಒಂದು ಎನ್ನನೇ ದಾದದ ನಿನ್ನ ಅವಸ್ಥೆ ಎನ್ನ ಪತಿ ನೀವ ನಿಕ್ಕುವ ದೈವ ಪತ್ತದಿನಿ ಮಾರಿದೆ ದಾದಣ್ಣ ನಿನ್ನ ಅವು ಅಂಚತ್ತಿ ಅವು ಪೂನ ಪೂಡಿ ಇನ್ನೇ ಮೋಯ್ ಈ ರಿಜ್ಞಾ ಪರಿಯಾರ ತಿಂಡಿ ತಿನ್ನಾರ ಇನ್ನೇ ಓಯ್ ಯಾರಿಗೂ ತಿನ್ಪ ಓಡಿ ಇನ್ನೇ ಓಯ್ ಇರೆಗೋಸ್ಕರ ಯಾನು ಇನ್ನು ಇಕ್ಕಲು ಅಕ್ಕಿಲು ಮಲ್ದಿನಿ ದಿಕ್ಕೆಲ್ದು ಅಟ್ಟಿಲ್ ಮಲ್ದಿನಿ ನಾಯ್ತು ಪೋರ ತೂವನಲ್ಲ ಪೋತ್ತುನ ಅಂದಪ್ಪ ಈ ವರ್ಷಗೂ ತೂವಡೆ ಬತ್ತುನು ಮೊಕೈನ ಮಲ್ತೆ ದಿಕ್ಕೆನ ಬರೀಟು ಕೂದೊಂದು ಒಟ್ಟಿಯ ನಾನು ಒಟ್ಟಿನ ತೂದು ನಮ್ಮ ಇಲ್ಲಲ್ಪದ ಜೋಕುಲ ಬರ್ತದ ಎನ್ನೊಟ್ಟಿಗೆ ಒಟ್ಟಿತ್ತು ಪಾಪ ಜೋಕುಲು ಇಲ್ಲ ಬಂದು ತೊಟ್ಟ ನೇಯ್ದ ಒಟ್ಟಿದ್ದು ನಾಕಾತ ನಾನು ಇನ್ನೇ ಓಯ್ ನಾನು ಒಟ್ಟಿನ ಮಲ್ಲಿನ ಕಣವನೆ ಓ ದೇವರೇ ಮೊಲ್ಲೊಂಜಿ ನಾಲೈದ ಮರ್ಮ ಎಂಕು ಗೊತ್ತಿತ್ನೆ ಟಾಂಡು ಮೋಲು ಉರ್ತು ಅಟಿಲ್ ಮಲ್ದಿ ನಿಂತು ಏರ್ಲ ಮೀನಿ ಹೊಸತ್ತು ಬತ್ತಿ ಆಯೆ ಕಕ್ಕದೆ ಸೈಯೋಡು ಇನ್ನೇ ಓಯ್ ಆಮಲ್ಪೆ ತಾಯೇ ಉನಸ್ ಮಲ್ಪಂದ 3 ದಿನ ಆಡಮ್ಮ. ತೀರ್ಪುಗಾರರು ಎಂಚ ಬರ್ಪೆರು ಎದಗ ಬರ್ಪೆರು ಓ ರೂಪಡು ಬರ್ಪೆರಂದು ಎರೆಗಳ ಗೊತ್ತುಜ್ಜಿ. ಇಟ್ಟ ಮಟ್ಟಿನ ಪಾಪ ಇರ್ತಿನ ತುಂಬ ದಿನ ನನ್ನತ್ತೆ 3 ದಿನ ನಾನು ಪಾಪ ಇನ್ನೆ ಓಯ್ ಇಟ್ಟ ಬಟ್ಟೆ ಪಾಪದ ಒಂದು ಪಾಪವಾದಿ ಇನ್ನೆ ಓಲಿಗೆಲ್ಲ ಚಿಲ್ಲೆ ತುಪ್ಪಂಡೆ ತುಪ್ಪ ಮಾಟೆ ಕಣ್ಣ ಚಿಲ್ಲೆ ಓಯ್ ಎಲ್ಲೆಲ್ಲ ಮಟ್ಟನ ಬಲ್ಲೆ ಮಾಮಾಯ್ ಬಾಯ್ ಮಾಮಾಯ್ ಪಾಪ ಬಂದು ಕಂಜೂಸ್ ನರಮಣಿ ಒತ್ತು ಮಾರದೆ ಈ ಒಂಜಿ ನರಮನಿಗ್ಲ ನುಪ್ಪು ಪಾಡೊಂದಿತ್ತು ಮಾರದೆ ಇನಿ ಪೋದ ನಟು ನಾಯಕ ನುಪ್ಪು ಪಾಡೊಂದಿಲ್ಲ ದಾದದೆ ನಿನ್ನ ಪೂರ ಆಟೆ ವೆನ್ನಟ್ಟಯ ಪ್ರಯತ್ನ ನಮ್ಮ ಫಲ ಅನ್ನ ನಾನು ಒಂದು ಶ್ಲೋಕ ಉಂಡು ಕಣ್ಣನ್ನೇ ನಿನ್ನ ಸಂಸ್ಕೃತ ನೊಂಜಿ ಕರ್ನನ್ನಡೇ ಉಂಟಲ್ಲ ಆತ್ಮಲ್ಲ ಮೇಧಾವಿ ನವಿನನ್ನಗೆ ಅರ್ಥವನ್ನ ತುಳುನು ದೇವರದ ಎಟಿ ಯಾನೊಂಜಿ ಅರ್ಥ ಮಲ್ತೊಂದೆ ನಾನ ನಿನ್ನ ಸಂಸ್ಕೃತ ಬೊಡ್ಚಿ ಆದರ್ಶ ಮಹಿಳೆದ ಬಹುಮಾನ ಕೊರ್ರೆಗ್ ಗುರು ಕಿರಣ್ ಬರೊಂದುಲ್ಲೆರು. ಇನ್ನೇ ಓ ಜ್ಞಾಲಟ ಏನದೇ ಕೂಂಗೆ ಬೆತ್ತಾಚಲ್ಲ ಇನ್ನೇ ಆದರ್ಶ ಮಹಿಳೆದ ಪ್ರೈಜ್ ಕೊನೆ ಬರೋನುಲ್ಲಿರ್ಗೆ ಈತನ ಪ್ರೈಜ್ ಎಂಕೆ ಕೆಪ್ಪು ನಿಕ್ಕೆಂಚ ಬರ್ಪಿಂದೆ ಪ್ರೈಸ್ ಎಂತ ಬಣ್ಣ ಕೋಣ ನಜ್ಜು ನಟ್ಟು ನನ್ನ ರೂಪೋಡೆನ್ನ ಇಲ್ಲಾಗ ಮೊಯ್ದು ಅರೆ ನಾನು ಒಣತಿಲ ಕೊಟ್ಟೆ ಅಂತೆನೆ ತುಪ್ಪ ಪಾಡು ಓಲಿಗೆಲ್ಲ ಕೊಟ್ಟೆ ನಿನ್ನ ಕರ್ಮ ಜಡ್ಜಿ ಎಣ್ಣೆ ಎಲ್ಲ ಬೈದಿನಿ ರಡ್ಡು ಉಂಗಿಲ್ಲ ಒಂಜಿ ಚೈನ್ ಕೊರ್ದು ಕರಪುಡ್ದೆ ಈ ಸರಿ ಕಪ್ಪು ನಮ್ದೆ ಅನ್ನಂದು ಈತನ ಗ್ಯಾರಂಟಿ ನಿಗಂಟು ಜಲ ಜಜ್ಜಾಲುಡೆ ಅಲ್ಲದೆ ಪತ್ತೆರ ಅಂದು ಓ ಉರು 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 ಏ ಏರ್ದೆ ತಾರಾಯ್ ಕೊಯ್ಪಿನ ಗುರುವ
ಗುರು ಕಿರಣ್ ಮಾರತೆ ಸಂಗೀತ ಮಾಂತ್ರಿಕೆ. ಅವೇ ಸಂಗೀತನ ಗುರು ಕಿರಣ್. ಸರಿ ದಾದಾ ఈరు ప్రైజ్ కొర్రే బట్టినట్టే ఈతల ప్రైజ్ ఎంకే లే ఓయ్ వీరొంದು ಭಯಂಕರ ಮಾರೆ ಕೋಟ ನಟ್ಟು ನಾಯಲಕ್ಕ ಬೋಯ್ದರು ಇನ್ನು ಫುಲ್ಲು ಪಾಸಿಡುಲ್ಲರ್ ಇನ್ನೇ ಓಯ್ ഞാനിത് കോടను ഒന്നത്ത് കൊറ്റത്തെ ಎಂತത്തിനു ഇത് ഞാൻ കോട തുപ്പ പാട്ട് ഹോലിಗೆ കൊറ്റത്തെ ಎಂತത്തിನು ಕುದುರೆ ಆರ್ನಿಂದ ಹೋಳಿಗೆ ತಿಂತಿಲ್ಲ ಅಜ್ಜಿ, ನಿನ್ನೆಲ್ಲ ಬೈದಿನಿ ಅಜ್ಜಿ, ಆರಿಯನ್ನೆಲ್ಲ ಬೈದಿನಿ ಸರ್. ಎಂಚಿನ ಡಬಲ್ ರೋಲ್ ಸರ್ ಇರ್ನ ಕೋಡೆ ಅಂಕಲಿಲ್ಲ ಬರ್ನಾಗ ಮಂಕಿ ಕ್ಯಾಪ್ ಆಡ ಬೈದರು ಗುರ್ತನೆ ದಿಕ್ಕುಜಿ ಇನಿ ತೂಪೆ ಮಂಡಪುರ ಖಾಲಿ ಸರ್. ಪ್ರೈಸ್ ಎಂಕೇತೆ ಮೇಡಮ್ ಆ್ಯಕ್ಚುಲಿ ಪ್ರೈಸ್ ನಿಗಲ ಇರುವೆರೆಗ್ಲ ಇಜ್ಜಿ ದಯಪಂಡಿನಾಂಡ ಆದರ್ಶ ಮಹಿಳೆ ಪಂಪಿನಂಚಿನ ಆ ಒಂಜಿ ಗುಣ ನಿಗಲ್ದ ಇರುವಾಡ ಎಂಕಲೆ ತೋಜಿ ಬರ್ತದೆ. ಕರೆಕ್ಟ್ ಅತ್ತೆ ಸರ್? ಅಂದು ಸರಿ ಪಂಡೆ. ನಮ್ಮ ಭಾರತೀಯ ಸಂಸ್ಕೃತಿ ಒಂಜಿ ಮಹಿಳೆ ಆದರ್ಶ ಮಹಿಳೆ ಆವಡ ಅಲ್ಲಿಗೆ ಮುಖ್ಯ ಬೋಡೆ ಪುನು ಸಂಸ್ಕಾರ. ಈ ಸಂಸ್ಕಾರ ಪಂಡ್ಲೆ ಅವು ಯಾನು ನಿನ್ನ ಇನಿ ಜಾಲೆಗೆ ಬರ್ತಾರೆ ಜಾಲೆಗೆ ಬತ್ತೆ ನಿನ್ನ ಜಾಲೆಗೆ ಬತ್ತೆ ನೀವು ಎಂಕಲಿಗೆ ಬಲ್ಲೆ ಕುಲ್ಲೆ ಬಾಜಲಾಪುಂಡ ದಾದಕ್ಕೆ ಅಂದ್ರೆ ಸೀದಾ ಪ್ರೈಸ್ ವಿಷಯಕ್ಕೆ ಬತ್ತೇರು. ಸೊ ಆಯ್ತೆ ಗೊತ್ತಾಂಡು ಬಕ ಒಂಜಿ ಆದರ್ಶ ಮೇಳ ಪಂಡ ಆಲು ಜನ್ಮತಃ ತ್ಯಾಗ ಸ್ವರೂಪಿ, ತ್ಯಾಗಮಯಿ, ಕರುಣಾಮಯಿ, ಪತಿವ್ರತೆ, ದೈವಭಕ್ತೆ. ಸೊ ಆಯ್ತ ಒಂಜಿ ಗುಣ ನಿಕಲ್ ಇಜ್ಜಿ. ಸೊ ನಿಕಳು ಬರೀ 2 ದಿನಗೋಸ್ಕರ ಮಾತ್ರ ಈ ಆದರ್ಶ ಮಹಿಳೆ ಅದು ಬದುಕಿಯರು ಬದುಕಿಯರ ಪಣ್ಕೊಳಗ ಈರು ನಾಟಕ ಮಲ್ತೇರು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ಪ್ರೈಸ್ ನಿಕ್ಲಿಕ್ಕೆ ಕೊರ್ರೆ ಆಪೂಜಿ. ಓಕೆ ಆಡಲ್ಲ ಸರ್, ಏಕಲ್ ನಾಟಕ ಮಲ್ತಂದ್ರೆ ನಿಗಲ್ ಎಂಚ ಗೊತ್ತಾಯ್ನಿ? ಕರೆಕ್ಟ್ ಗೇಂಡರ್ ಮೇಡಮ್. ನಿಗಿಲ್ ಎಂಕಲೆ ಒಂಜಿ ಹೆಲ್ಪ್ ಮಾಡ್ತಾರೆ ದಾದನ್ ಪಂಡ ಈ ಆದರ್ಶ ಮಹಿಳೆ ಪಂಪಿನಂಚಿನ ಕಾನ್ಸೆಪ್ಟ್ಗೆ ನಿಗಲ್ ಕಣ್ಣನಾಗ ಪಂತಜಾರ. ಸೊ ಎಂಕಲೆ ಅಗಲ್ಲ ಹೆಲ್ಪ್ ಮಾಡ್ತೇರು, ಎಂಕೆಲ್ಲ ಪರಿಶೀಲನೆ ಮಾಡ್ತಾ ಅಂಚದ್ ನಿಗಲಿಗೆ ಪ್ರೈಸ್ ಸಿಕ್ಕೊಂದಿದ್ವಿ ಮೇಡಮ್. ಸರ್ ಅಪ್ಪಣ್ಣ ಈರ್ ಪಂಪಿನಿ ಎಂಕಲ್ ಮಲ್ತಿನ ನಾಟಕದ ವಿಷಯ ಪೂರ ಎಂಕಲೆಗೆ ಇರ್ನ ಕಣ್ಣನೆಲ್ಲ ಹೆಲ್ಪ್ ಮಾಡ್ತಾರೆ. ಹಾಂ ಸರ್, ಆ್ಯಕ್ಚುಲಿ ಆದರ್ಶ ಮಹಿಳೆ ಆಪದಿಲ್ಲದಾರೆ ಅಂದ. ಓಕೆ ഞാൻ ഗുണച്ചാർ ഞാൻ ഇന്ന മഴിഞ്ഞ എങ്കൊഞ്ഞ് കേൾമി കൊപ്പന ವೈ ನಾಟ್ ಶ್ಯೂರ್. ಸರ್ ಅವ್ನ ಫೋಟೋ ಏನು ಕಡೆ ಕೊಡುವೆ. ಓಕೆ ಓಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ ಅಮ್ಮ ಆಯೇ ഓ സ്നൈറ്റ്നു പോറ്റിനായ ഓടെ ഉച്ചിതിന തിന്ന് ഇട്ട കുടപട്ടണ നിന്നു ರಂಗ ಸಂಗಮ ಉಡುಪಿ ಮಕ್ಕಳ ತೂಪರಿಕೆ ತೂಲಕಾಂಡು ತೀರ್ಪುಗೆ ನಚ್ಚಿತ್ತಿನ ಪೊರ್ತು ವೇದಿಕೆ ಸುಮಾರು ಜನ ಕಲಾವಿದರೆಲ್ಲರು ಅಕಲ್ಲ ಪೊಲಪ್ ಮಲ್ತೋನ್ಗ ಅಣ್ಣ ಸಂಗೀತೋಡು ನಿತಿನ್ ಸಂಗೀತ ನಿರ್ದೇಶಕರು ನಮ್ಮ ತುಳುನಾಡದ ಪೆರ್ಮೆ ಗುರುವಣ್ಣನ ಪಾತ್ರ ಜೂನಿಯರ್ ಗುರುವಣ್ಣ ಅರ್ನ ಪದರಿಕೆನ್ಗ ಅಂಡ್ ಜೂನಿಯರ್ ಗುರು ಕಿರಣ್ ನಾಗರಾಜ್ ಗಂಗೋಳಿ. ಒಂದು ನಿಮಿಷ ತುಳು ಸರಿ ಬರ್ಬಿಡೇರಿ ಈಗ ತುಳು ಬರ್ಪೂಜಿ ಸರ್. ನಾನು ಕುಂದಾಪುರ ಕನ್ನಡ. ಬಹುಶಃ ಅದೇ ಒಂದು ಸಮಸ್ಯೆ ಆಗಿರೋ ಇದನ್ನ ಉಳಿದಂತೆ ನಮ್ಮ ಗುರುವಣ್ಣನ ರೀತಿಯೇ ಎಲ್ಲ ಕಾಣ್ತಾ ಗುರು ಸರ್ ಹೇಳ್ತಿದ್ರು ತುಳು ಕಲಿ ಅಂತ. ತುಳು ಕಲೀಲಿಕ್ಕೆ ತುಂಬಾ ಆಸೆ ಸರ್. ಅದು ತುಳು ತುಂಬಾ ಕಷ್ಟ ಕಲಿಯೋದು. ನಂಗೆ ತುಂಬಾ ಇಷ್ಟವಾದ ಭಾಷೆ, ಆದ್ರೆ ಕಷ್ಟ ಇದೆ. ಒಂದು ದಿನದಲ್ಲಿ ಕಲಿಸಿದ್ದು. ಸಾಧಾರಣವಾಗಿ ಮಾತಾಡಿದಿರಿ. ಇನ್ನು ಇಂಗ್ಲಿಷ್ ಮಾತಾಡೋಕಂತೂ ದಿಟ್ಟು ಗುರುಕಿರಣ್. ಅದೇ ರೀತಿ ಈಗ ಅವ್ರ ಹತ್ರ ಕೇಳಲಿಕ್ಕಿದೆ ಪಲ್ಲೆ ಜಾನೇಶ್ ಪಲ್ ಜ್ಞಾನೇಶಾಚಾರ್ಯ ವಿದ್ಯಾರ, ಪ್ರಶಾಂತ್ ಗಾಣಿಗೆ ಪಂದು ಬೆಟ್ಟು, ರಾಜೇಶ್, ಲಿಖಿತ್,
ಪ್ರಜ್ವಲ್, ಸಚಿನ್, ವೈಶಾಖ್, ಅವಿನಾಶ್, ಪ್ರವೀಣ್ ಆಚಾರ್ಯೋದ್ಯಾರ. ಬೊಕ್ಕೊಂಜಿ ವಿಚಾರ ತಿಕ್ಕಂಡು ಗುರು ಅಣ್ಣನ ಜೂನಿಯರ್ ಗುರು ಅಣ್ಣೆ ಖಾಲಿ ಯಾರ್ಲಕ್ಕ ತೋಜುನ್ ಮಾತ್ರ ಆತು ಅಂಚನೆ ಪದ್ಯಲವನ್ ಪೇರಿಗೆ ಯಾವ ಹೊರಟು ಬಹುಶಃ ಒಂದೆರಡು ಸಾಲು ಹಾಡು ಸಾಧ್ಯ ಆದರೆ ಮ್ಯೂಸಿಕ್ ಎಲ್ಲ ಒಂದು ಪಲ್ಲವಿ ಹಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಸರ್, ದಯವಿಟ್ಟು ಕ್ಷಮಿಸಿ. ಈ ಕನಸಿನ ಸ್ವಲ್ಪ ಡಿಲೇ ಕೊಡಿ ಸರ್. ಆಯ್ವೆಯಲಿ ನೂರಾರು ಟರ್ನಿಂಗ್ ಇದೆ, ಆಸೆಗಳ ಹೈ ಸ್ಪೀಡಲಿ ಬ್ರೇಕೊಂದು ಬೇಕಾಗಿದೆ. ಈ ಲೈವಿನ ಅಂಗೈಯಲಿ ಲವ್ ಸ್ಟೋರಿ ಎಷ್ಟೋ ಇದೆ, ಹಾಡ ಸ್ಪೀಡಾದರೆ ರಾರೀರೋ. ಥ್ಯಾಂಕ್ ಯು. ತೀರ್ಪೇನು ಸುರುಟು ಒರಿಜಿನಲ್ ಗುರು ಕಿರಣರನ್ನ ಮೆಗ್ಗೆಡಕ್ಕೆ ಎಡ್ದೋಕರೇನು ವೇದಿಕೆಗಳಲ್ಲಿ ಲೆಪ್ಪರಲ್ಲ ಒಲ್ತದ್ದು ಮತ್ತೊಂದು ವೈದ್ಯರು ಗುರು ಕಿರಣ್ ಎಡ್ಡಾತನು ಹೌದು ಒಂದು ಒಂಜಿ ಹೈಲೈಟ್ ಆಡ್. ಥ್ಯಾಂಕ್ ಯು ವೆರಿ ಮಚ್. ಶೋಕ್ ಆತನು ಅದಕ್ಕೆಲ್ಲ ಇಡೀ ಕಾನ್ಸೆಪ್ಟ್ಲ ಐಕ್ ತಕ್ಕ ಎಂಡಿಂಗ್ಲ ಬಾರಿ ಶೋಕುಡು ಎಡ್ಡೆ ಪಂಚಿಡ್ ಕೊರಿಯರ್ ಎಡ್ಡೆ ಆತನು ನಮ್ಮ ಗುಡ್ ಗುಡ್ ವೆರಿ ಗುಡ್. ಪ್ರಣನ ನಮಸ್ಕಾರ. ನಮಸ್ತೆ. ಒಂದು ಕಾನ್ಸೆಪ್ಟ್ ಇಯರ್ ಬರೀತೀನಿ ಮೀನ್ ಮೇರೆ ಭಾರಿ ಲೈಕ್ ಆತನ ಹಟ್ಟದು ಅಂತೆ. ಥ್ಯಾಂಕ್ ಯು. ಬೊಕ್ಕ ಒಂಜಿ ಸೋಡದ ಬಾಟಲ್ದ ಎಕ್ಸಾಂಪಲ್ ಕೊರ್ನೆ ಮಸ್ತ್ ಶೋಕ್ ಉಂಡವು. ಎಕ್ಸಾಂಪಲ್ ಕಣ್ಣನೆ ಪುಡಿದ್ನ ಪುದರಿಗೆ ಕೊಂಚ ಮ್ಯಾಚ್ ಮಲ್ತು ಕೊರಿಯರತಿ ಭಾರಿ ಶೋಕ್ ಆತಂಡು ಎಂಕಂತ ಮಸ್ತ್ ಖುಷಿ ಆಂಡು ನಾನು ಮಸ್ತ್ ಎಂಜಾಯ್ ಮಲ್ತೆ. ಆರು ಅಂತ ಗೊತ್ತೇ ಬಾತಿರ್ನಾರು ಯಾರು? ಸಚಿನ್ ಫ್ಯಾಂಟಾಸ್ಟಿಕ್ ಭಾರಿ ಶೋಕ್ ಮಲ್ತಾರೆ. ಈ ಒಂದು ಎಂಕಲೆ ಒಂಚೂರು ಅಂತ ಇಟ್ ಈಸ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಈ ಥಾಟ್ ಫಸ್ಟ್ ಕ್ಲಾಸ್ ಮಾತಿರೆಲ್ಲ ಶುಭವಾಡು. ಥ್ಯಾಂಕ್ ಯು. ಗುರುಣ್ಣನ ಕಾಲೇಜ್ ಇಡುಪು ಚಿತ್ತನ ಪಡ್ತು ಒಟ್ಟು ಇತ್ತಿನಾರುಲ್ಲೇರು ನಮ್ಮ ತೆಲಿಕೆದ ಬಳ್ಳಿ ದಾದಾ ಅನ್ಪರಿಕೆನು. ನಮಸ್ತೆ. ಮಾತಿರಲ್ಲ ನಮಸ್ತೆ. ಜ್ಞಾನೇಶ್ ಆಚಾರ್ಯ ಎಂಜಾಯ್ಲರ್ ಎಡ್ಡೆ ಅದನ್ನು ಜ್ಞಾನೇಶ್ ಲೈಕ್ ಅದನ್ನಂತ ಶೌಟಿಂಗ್ ಜಾಸ್ತಿ ನಾಣಂಗೆ ಫಸ್ಟ್ಗೆ ಮಾತಾಡ್ನಲ್ಲ ಬೊಬ್ಬೆ ಅಂತ ಜಾಸ್ತಿ ಹಂಗೆ ನಾನು ಬಟ್ ಅದನ್ನೊಂಚೂರು ಕಂಟ್ರೋಲ್ ಮಾಡ್ಬೋದು. ಒಂಚೂರು ಬೊಬ್ಬೆ ಗಲಾಟೆದ ಚೂರು ಶೌಟಿಂಗ್ ಇತ್ತಲೆ ಕಾಣು ಬಟ್ ಕಾನ್ಸೆಪ್ಟ್ ಈಸ್ ಗುಡ್. ಒಂದು ಎಡ್ಡೆ ಮೆಸೇಜ್ ಒಂಜಿ ಆದರ್ಶ ದಂಪತಿನಕಲು ಎಂಚೊಪ್ಪೋಡು ಖಾಲಿ ಒಂಜಿ ಆಸೆಡು ಆದರ್ಶ ದಂಪತ್ಯ ಆಪುಜಿ ಆಸೆ ಇಜ್ಜಂದೇ ಒಂಜಿ ಕಣ್ಣನ್ನು ಬಿಡೋದು ಎಂಚೊಪ್ಪೋಡು ಒಂದು ತೋಜವನ ಕಾನ್ಸೆಪ್ಟ್ ಇಷ್ಟ ಅಂಡು ಬೊಕ್ಕ ಅದು ಸಚಿನ್ ಲೈಕ್ ಮಾಡ್ತಾರೆ. ಸಚಿನ್ ಎಡ್ಡೆ ಮಲ್ದಾರೆ. ಸಚಿನ್ ಅವು ಆತ ಸುಲಭ ಜಿಮ್ಮು ಕೂಡ ಪಾತಾರೆ ನಾವು ಭಾರಿ ಲೈಕ್ ಮಾಡ್ದಾರೆ. ಅವು ಕೆಲವು ಕುಡಲ ಇರು ಭಾರಿ ಎನರ್ಜಿ ಎಡ್ಡೈತು ನಾವು ಎನರ್ಜಿ ಲಾಯ್ತದ ಇರ್ಲ ಎಡೆ ಮಲ್ದಾರ ದಾಲ ಎಡ್ಡೆ ಜಿಲ್ಲೆ ರಡ್ಜು ಪಂಜೋಲ್ಲ ಲೈಕ್ ಮಲ್ದೇರು ಪಂಜೋಲ್ಲ ತಂಜೋಲ್ಲ ಲೈಕ್ ಮಲ್ದೇರು ಬೊಕ್ಕ ಕೋಆರ್ಡಿನೇಷನ್ ಎಡ್ಡೆ ಎತ್ತನು ಕೆಮಿಸ್ಟ್ರಿ ಎಡ್ಡೆ ಎತ್ತನು ಬೊಕ್ಕ ಕಾನ್ಸೆಪ್ಟ್ ಎಡ್ಡೆ ಎತ್ತನು ಪೂರ ಲೈನ್ ಎತ್ತನು ಕಡೆಗೆ ಎಂಕ್ಲನ ಗುರುಕಿರಣ್ ಬತ್ತೇರು ಅವೊಂಜಿ ವಿಶೇಷ ವೆಲ್ಕಮ್ ಸರ್. ಭಾಳ ಖುಷಿ ಆಯಿತು. ನಮ್ಮ ಗುರು ಅವರು ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಬರಬೇಕಿತ್ತು ಇವತ್ತು, ನೀವು ಬಂದ್ರಲ್ಲ ನಿಮ್ಮನ್ನು ನೋಡ್ತೇವೆ. ಚೆನ್ನಾಗಿತ್ತು ಸರ್. ಅಲ್ಲಿಂದ ಬಂದು ತುಳು ಕಲ್ತಿಷ್ಟು ಮಾಡಿದಿರಲ್ಲ, ಕಂಗ್ರ್ಯಾಚುಲೇಷನ್. ನಮ್ಮ ತುಳುವಿಗೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕೆ ನಿಮಗೆ ಸರ್. ತುಂಬ ಇಷ್ಟ ನನಗೆ ಭಾಷೆ, ತುಂಬ ಇಷ್ಟ ಸರ್, ಕಲಿಬೇಕಂತ. ಕಲಿ ಸರ್, ಭಾಳ ಈಸಿ ಭಾಷೆ ನಮ್ಮದು, ಭಾಳ ಮುದ್ದಾದ ಭಾಷೆ, ಭಾಳ ಒಂದು ಗೌರವ ಇರುವಂಥ ಭಾಷೆ ನಮ್ಮದು. ನಮ್ಮ ಮಾತಲ್ಲೇ ಒಂದು ತುಳು ಭಾಷೆಯಲ್ಲೇ ಒಂದು ಭಾಳ ಒಂದು ತಾಯಿಯ ಮಮತೆ ಇದೆ ಅದರಲ್ಲಿ. ಕಲೀರಿ ಸರ್, ಅದು ಭಾಳ ಈಸಿ ಇದೆ. ನೀವೊಂದು ಜ್ಞಾನೇಶ್ ಆಚಾರ್ಯ ಹತ್ರ ಒಂದು 2 ದಿವಸ ಕೂತು ಮಾತಾಡಿದರೆ ಅವ್ರು ಕಲಿಸ್ತಾರೆ ನಿಮಗೆ. ಗುರುಗಳವರು ಅಲ್ಲಿ ಉಡುಪಿಯಲ್ಲಿ ತುಂಬ ಕಲಾವಿದರಿಗೆ ಗುರುಗಳವರು. ತುಂಬ ಸಲ ನಮ್ಮ ಬುಲಿಪಾಲೆಯಲ್ಲಿ ಕೂಡ ಅವರು ತುಂಬ ಕಾನ್ಸೆಪ್ಟ್ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಡ್ಡೆ ಮಲ್ದಾರೆ ಮಾತೆರ್ಲ ಎಡ್ಡೆ ಮಲ್ದಾರೆ ಭಾರಿ ಲಾಯ್ಕಂಡು ಟೈಮ್ ಪೋಯಿನ ಗೊತ್ತಾಯಿಜಿ ಬೊಕ್ಕ ಎಡ್ಡೆ ಒಂಜಿ ಸಮಾಜಗೊಂಜಿ ಮೆಸೇಜಿನ ಕೊರ್ರೆ ಪ್ರಯತ್ನ ಮಲ್ದಾರೆ ಅಂಚೆ ಅದು ಬರ್ಲಾಯ್ಕಂಡು. ಥ್ಯಾಂಕ್ ಯು. ಸ್ವಲ್ಪ ಏಪಲ ಈ ವೇದಿಕೆಡು ಒರಿಜಿನಲ್ ಗುರುವಣ್ಣೆ ಬೊಕ್ಕ ಶಿವಣ್ಣ ಪೆರಿನಿ ಜೂನಿಯರ್ ಗುರುವಣ್ಣನೊಟ್ಟು ಶಿವಣ್ಣನ ತೂಪಿನ ಪ್ರಯತ್ನ
ಶಿವಣ್ಣರ ವೇದಿಕೆ ಬರೋದೊಂದಿಗೆ ಏನೊಂದು ಮಾತಾಡಿ. ನಿಮ್ಮ ವಾಯ್ಸ್ ಸೌಂಡ್ ಎಲ್ಲ ನಮ್ಮ ಗುರುಕಿರಣ್ ಥರನೇ ಇದೆ, ಅದೊಂದು ಪ್ಲಸ್ ನಿಮಗೆ. ಮತ್ತು ಹಾಡು ಹಾಡ್ತೀರಾ, ಅದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗುಡ್ ಲಕ್ ಸರ್. ಗುಡ್ ಥ್ಯಾಂಕ್ ಯು, ಗುಡ್. ಸಾಧ್ಯ ಅಣ್ಣ ನಿಕುಲ ಬತ್ತರಡೆ ಅಡ್ಡ ಅಣ್ಣ. ಗುರು ಅಣ್ಣನ ಬಗೆಟ್ ಇತ್ತ ಜೂನಿಯರ್ ಗುರು ಅಣ್ಣೆ ಎರಡು ಪಾತೆರ ಬೈಕ್ವರೆಗೆ ಅದಕ್ಕೆ ವೇದಿಕೆ ಅವಕಾಶ. ಥ್ಯಾಂಕ್ ಯು ಸರ್. ಗುರು ಸರ್ ಬಗ್ಗೆ ಹೇಳಬೇಕಂದ್ರೆ, ಈಗ ಒಂದು ಕಾನ್ಸೆಪ್ಟ್ ಮಾಡಿದರು ನಮ್ಮ ಜ್ಞಾನೇಶ್ ಸರ್, ತಾಳ್ಮೆ ಮಹಿಳೆಯರಿಗೆ ಮಾತ್ರ ಅಂತ. ತಾಳ್ಮೆ ಇದೆ, ಸಹನೆ ಇದೆ ಅಂತ. ಅದರಲ್ಲಿ ಇನ್ನೊಂದು ತಾಳ್ಮೆಯ ವ್ಯಕ್ತಿ ನಾನು ನೋಡಿದ್ದೀನಿ, ಅದು ನಾನು ಕ್ಲೋಸ್ ಆಗಿ ನೋಡಿದ್ದೀನಿ ಸರ್, ಗುರು ಸರ್. ಇನ್ನೊಂದು ಅವರ ಮುಖ ಇದೆ ಸರ್, ಅವರಿಂದ ಒಂದು ದೊಡ್ಡ ನಮಗೆ ಈಗ ಗುರು ಸರ್ ನಾನು ಫ್ಯಾನ್ ಆಗಿದ್ದೀನಿ ಅಷ್ಟೇ. ಅವರ ಸ್ನೇಹಿತರೊಬ್ಬರು SI ಆಗಿ ನಮ್ಮ ಊರಿಗೆ ಗಂಗೊಳಿಗೆ ಬಂದಿದ್ದರು. ಗಂಗೊಳಿಗೆ ಬಂದಾಗ SI ಒಮ್ಮೆ ಕರೆಸಿದ್ರು ನನಗೆ ಸ್ಟೇಷನ್ಗೆ, ಯಾಕಂತ ಗೊತ್ತಾಗಲಿಲ್ಲ, ಗಾಬರಿ ಆಯ್ತು ನನಗೆ. ಅದ್ರ ಧೈರ್ಯವಾಗಿದ್ದೆ, ನಾನು ತಪ್ಪು ಮಾಡಿಲ್ಲ, ಆದರೂ ಮಾತಾಡಿ ಬರೋಣ ಅಂತ ಕ್ವಾರ್ಟರ್ಸಿಗೆ ಕರೆದ್ರು. ನೋಡೋಕೆ ಗುರು ಕಿರಣ್ ಥರ ಇದೆಯಾ, ಯಾವ ಊರು ಹಾಗೆಲ್ಲ ಕೇಳಿದ್ರು. ನಾನು ಇಲ್ಲೇ ಸರ್, ಇದೇ ಊರು. ಗುರು ಸರ್ ಗೊತ್ತಾ ಸರ್, ಫ್ಯಾನ್ ನಾನು ಅಷ್ಟೇ. ಗುರು ಸರ್ ನನ್ನ ಕ್ಲಾಸ್ಮೇಟು, ನಾವು ಒಟ್ಟಿಗೆ ಕಲ್ತಿದ್ದು ಇಲ್ಲಿ ಹೈಸ್ಕೂಲ್ ಲೆವೆಲ್. ಅವರು ಇದು ಕಾಸರಗೋಡಿನವರು. ಆಮೇಲೆ ನಮ್ಮದೊಂದು ಕೇಸು ಕೋರ್ಟಲ್ಲಿತ್ತು, ಒಂದು ಕ್ಲೈಮ್ ಬಗ್ಗೆ. ಆ ಆರೋಪಿ ಅವನು ತಲೆಮರೆಸ್ಕೊಂಡಿದ್ದ, ಮುಂಬೈ ಮಹಾರಾಷ್ಟ್ರದಲ್ಲೇ ಇದ್ದ. ಅವನು ಸಿಕ್ಕಿರಲಿಲ್ಲ. ಬಹಳ ಸಲ ನಾವು ಟ್ರೈ ಮಾಡಿದ್ದೇವೆ, ಪೊಲೀಸ್ ತಗೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ದೇವೆ, ಸಿಕ್ಕಿರಲಿಲ್ಲ. ಒಮ್ಮೆ ವಾರಂಟ್ ಇಶ್ಯೂ ಆಯಿತು ಅವ್ರಿಗೆ, ಮಹಾರಾಷ್ಟ್ರದಲ್ಲಿದ್ದ ಅವರಿಗೆ ವಾರಂಟ್ ಇಶ್ಯೂ ಆಯಿತು. ನನಗೆ ಸರ್ದು ನೆನಪು ಬಂತು, SI. ನಾನು ಬಂದು ಸರ್ ಹತ್ರ, ಸರ್ ಹೀಗೀಗೆ ಒಂದು ವಾರಂಟ್ ಇಶ್ಯೂ ಆಗಿದೆ, ನನ್ನ ಜೊತೆ ಇಬ್ಬರು PC ಕಳಿಸಿಕೊಡಿ, ಅವರು ಕರ್ನಾಟಕ ಬರ್ತಾ ಇದ್ದಾರೆ. ಆ ಇಶ್ಯೂ ಆದವನು ವಾರಂಟು ಯಾರಿಗೆ ಇಶ್ಯೂ ಆಗಿದೆ ಅವನು ಕರ್ನಾಟಕ ಬರ್ತಾ ಇದ್ದಾನೆ, ಒಂದು ಪೊಲೀಸ್ ಬೇಕು. ನಾನು ಬಹಳ ಸಲ ಬಂದಿದ್ದೆ, ನಂಗೆ ಸಿಕ್ಕಿರಲಿಲ್ಲ. SI ಜಾಸ್ತಿ ಇದು ಮಾಡಿಲ್ಲ, ನನ್ನ ಹತ್ರ ಇರೋದು 4-5 PCಗಳು ಎಲ್ಲ ಡ್ಯೂಟಿಯಲ್ಲಿದ್ದಾರೆ. ಆದರೂ ಒಂದು ಗುರು ಸರ್ ಫ್ಯಾನಲ್ಲೋ ನೀನು ನೋಡೋಕೆ ಹಾಗಿದ್ದೆ, ಅವರನ್ನು ಇಲ್ಲೇ ನೋಡಿದಾಗಾಯಿತು, ಖುಷಿ ಆಯಿತು. ನಿನಗೆ ನಾನು 2 PC ಕಳಿಸಿಕೊಡ್ತೇನೆ ನಿನ್ನ ಜೊತೆಯಲ್ಲಿ ಅಂತ ಹೇಳಿದ್ರು. ಒಂದು ಡ್ಯೂಟಿಯಲ್ಲಿದ್ದ PCಯನ್ನು ಕರೆಸಿ ನನ್ನ ಜೊತೆ ಕಳಿಸಿದ್ರು. ಮತ್ತೊಬ್ಬರನ್ನು ಮನೆಯಿಂದ ಕರೆಸಿದ್ರು, ಸ್ವಲ್ಪ ಇವ್ರ ಜೊತೆ ಹೋಗ್ಬಾಪ ಹೀಗೀಗಿದೆ ಅಂತ. ಇಬ್ಬರು PCಗಳು ಬಂದು ಒಂದು ಊಟ ಸಹ ನನ್ನ ಕೈಯಲ್ಲಿ ಮಾಡಲಿಲ್ಲ. ಬೆಳಗ್ಗೆ 4:15 ತನಕ ಇಬ್ಬರು ಎಚ್ಚರ ಇದ್ದು ಅವ್ರನ್ನ ಕಾಯ್ತಾಯಿದ್ರು. ಆ ವಾರಂಟ್ ಯಾರಿಗೆ ಇಶ್ಯೂ ಆಗಿದೆ ಅವ್ರನ್ನ ಕಾಯ್ತಾಯಿದ್ರು. ನನಗೆ ನಿದ್ರೆ ಬರ್ತಿತ್ತು. ಅವರು ನೀವು ಮಲ್ಕೊಳ್ಳಿ ಸರ್, ನಾವು ನೋಡ್ತೇವೆ ಅಂತ ಹೇಳ್ತಾಯಿದ್ರು. ಆಮೇಲೆ 4:15 ಟ್ರೈನ್ ಬಂತು. ಟ್ರೈನಿಂದ ಎಲ್ಲ ಜನ ಹೋದರು, ಇವನು ಬರಲಿಲ್ಲ. ಇವನು ಲಾಸ್ಟ್ ಬೋಗಿಯಿಂದ ಎಲ್ಲ ಜನ ಹೋದ್ಮೇಲೆ ಅವನು ಬರಲಿಕ್ಕೆ ನೋಡ್ತಾ ಇದ್ದಾನೆ. ಈ PC ಅಷ್ಟರ ತನಕ ಕಾದು ಟ್ರೈನ್ ಹೋದರೂ ಅವನದು ಇದು ಬಿಡಲಿಲ್ಲ. ಅಲ್ಲಿ ಲಾಸ್ಟ್ ತನಕ ಹೋಗಿ ಅವನನ್ನು ಹಿಡ್ಕೊಂಡು ಬಂದು ಗಾಡಿಯಲ್ಲಿ ಹಾಕಿದ್ದಾನೆ. ಅದೆಲ್ಲ ಪ್ರಭಾವ, ಯಾಕಂದರೆ ನಮ್ಮ ಗುರು ಸರಿಂದ ನನಗೆ ಆ ಕ್ಲೈಮ್ ಬಂತು, ದೊಡ್ಡ ಕ್ಲೈಮ್ ಇತ್ತು. ಆ ಕ್ಲೈಮ್ ಬಂತು. ಇದು ಗುರು ಸರ್ನವರ ಒಂದು ಪ್ರಭಾವ, ದೇವರ ಸ್ವರೂಪ ಒಂದು ಮನುಷ್ಯನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನನಗೆ ದೇವರ ಸ್ವರೂಪ ನಮ್ಮ ಗುರು ಸರಲ್ಲಿ ಕಾಣ್ತಾ ಇದ್ದೇನೆ ನಾನು. ತುಂಬ ಸಹಾಯ ಆಗಿದೆ ಅವರಿಂದ. ದೊಡ್ಡದೊಂದು ಚಪ್ಪಾಳೆ ಬರಲಿ ಗುರು ಸರ್ಗೆ. ಥ್ಯಾಂಕ್ ಯು ಸರ್. ಅವೇ ಎಂಕ್ ಅವಲುಕುಲೊಂದು ತೂನಾಗ ತೂಪಿನ ಹಿಡ್ಲ ಅತೆ ಎಂಕ್ಲೆ ಗೊತ್ತಿತ್ತದ್ಲ ಆ ಕೈತ ಆ ಗುರುವಣ್ಣನ ಮ್ಯಾನರಿಸಮ್ ಉಂಡದೆ ಪಾತೆರ್ನಾಗ ಅವು ಕ್ವೈಟ್ ಸಿಮಿಲರ್ ಉಂಡು ಪಾತೆರೊಂದು ಇಂಚ. ಗುಡ್, ವೆರಿ ನೈಸ್. ಪಲಯಂತು ಲೆಕ್ಕಾಡ್ ಮಸ್ತ್ ಖುಷಿ ಆಪುಂಡು ತೆಲಿಕೆ ಚಾರ್ಲಿ ಚಪ್ಲಿನ್ ಪಾತೆರಂದೆ ತೆಲುಪಾದಿರು. ಇತ್ತೆ ಮುಂಬೈಡ್ ಹಿಂದಿದ ಪ್ರೋಗ್ರಾಮ್ ಲೋಕ ಪ್ರಸಿದ್ಧಾತ್ನ ಕಪಿಲ್ ಶರ್ಮನ ಶೋಲ ಅಂಚನೆ ಐಟ್ಲ ಕೆಲವರು ಸ್ಟೇಜಿಗೆ ಬಂದನೇ ಒಂಜಿ ಖುಷಿ ಆಪುಂಡು ಅವೇ ತೆಲಿಕೆ. ನಮ್ಮ ತುಳುನಾಡ್ದಾಗಲು ಯಾನ್ ದಾದ ಪನ್ಪಿನ್ ಬನ್ನಾಗ ನಮ್ಮ ಪೂರ ಒಟ್ಟಾದ ತುಳುಟೇ ತೆಲ್ಪುಗ. ಥ್ಯಾಂಕ್ ಯು. ಮಾತಾಡಲ್ಲ, ನಮಸ್ಕಾರ. ಗುರುಕಿರಣ್ ಯಾನೊಬ್ಬರ ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಕಲ್ತವರು, ಒಂದೇ ಕ್ಲಾಸ್ ಕೂಡ.
ಭಾಳ ಸಾಧು ಅಂದರೆ ನಮ್ಮ ಕಾಲೇಜಲ್ಲಿ ಒಬ್ಬ ಸೈಲೆಂಟ್ ವ್ಯಕ್ತಿ ಇದ್ದಿದ್ದರೆ ಅದು ಗುರುಕಿರಣ್. ಭಾಳ ಸೈಲೆಂಟ್, ಯಾವ ತಂಡ ಸಹ ಇಲ್ಲ. ನಮ್ಮದೆಲ್ಲ ದುಷ್ಟಕೂಟ ಎಲ್ಲ ಇತ್ತು, ಅವ್ರದ್ದು ಇರಲಿಲ್ಲ. ಅಷ್ಟು ದೊಡ್ಡ ಮನೆಯಿಂದ ಬಂದಿದ್ದಾರೆ, ಆದರೂ ಅವರಷ್ಟಕ್ಕೆ ಬರ್ತಾರೆ ಹೋಗ್ತಾರೆ, ನಮ್ಮೊಟ್ಟಿಗೆಲ್ಲ ಜೊತೆ ಸೇರ್ತಾರೆ. ಅದು ಸಂಗೀತಕ್ಕೆ ತುಂಬ ಒಲವಿತ್ತು ಅವ್ರದ್ದು. ನಾವು ಕೂಡ ಸಂಗೀತದಲ್ಲಿ ಇದ್ದವರು, ಹಾಡುಗಾರನಾಗಿದೆ. ನಮ್ಮೊಂದು ಅಲ್ಲಿ ಒಂದು ಫೈನ್ ಆರ್ಟ್ಸ್ ಅಂತ ಕ್ಲಬ್ ಇತ್ತು, ಅದರಲ್ಲಿ ಹಾಡ್ತಾಯಿದ್ರು, ನಾನು ಹಾಡ್ತಾಯಿದ್ದೆ. ಆದರೆ ಭಾಳ ಸೈಲೆಂಟ್ ಹುಡುಗ. ಆವಾಗಲೇ ಒಂದು ಆ್ಯಂಬಿಷನ್ ಇತ್ತು, ಒಂದು ಏಯ್ಮ್ ಇತ್ತು. ಫಸ್ಟಿಗೆ ಸಾಧಾರಣ ಅವರು ಒಂದು ದೊಡ್ಡ ಕೀಬೋರ್ಡ್ ತೆಗೆಸ್ಕೊಟ್ಟಿದ್ರು ಫಸ್ಟ್ ಡಿಗ್ರಿಯಲ್ಲಿರುವಾಗ. ಬಲ ಅಂತ ನನ್ನನ್ನು ಕರ್ಕೊಂಡು ಹೋದರು, ಸೀದಾ ಕ್ವಾಲಿಟಿಗೆ ಹೋದರು. ಒಂದು ಇಡೀ ಕೋಣೆಯಲ್ಲಿ ಅದು ಅಷ್ಟು ದೊಡ್ಡದಿತ್ತು ಆವಾಗದು ಒಂದು ಕೀಬೋರ್ಡು. ಅದನ್ನೆಲ್ಲ ಬಾರಿಸಿ ನನಗೆ ತೋರಿಸಲಿಕ್ಕೆ ನನ್ನ ಕರ್ಕೊಂಡು ಹೋದರು ಗುರು. ಒಂದು ಭಾಳ ಒಂದು ಮುಗ್ಧ ಮನಸ್ಸು, ಒಂದು ಒಳ್ಳೆಯ ಮನಸ್ಸು. ಆ ಮನಸ್ಸಿನಿಂದಲೇ ಅವರು ಅಷ್ಟೇ ಹತ್ತಿರಕ್ಕೆ ಹೋಗಿದ್ದು. ಎಷ್ಟು ದೊಡ್ಡ ಕಲಾವಿದನಾದರೂ ನಮ್ಮಲ್ಲಿ ನಾನೊಬ್ಬ ಕಲಾವಿದ ಅಲ್ಲ, ನಾನು ಸಾಮಾನ್ಯನಲ್ಲಿ ಸಾಮಾನ್ಯ ಅಂತ ತಿಳ್ಕೊಂಡಂಥ ಒಂದು ವ್ಯಕ್ತಿ ಅದು ಗುರುಕಿರಣ್. ನಮ್ಮ ಗುರುಕಿರಣ್ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಖುಷಿ ಆಗ್ತದೆ. ಇನ್ನಿತ ಕಾರ್ಯಕ್ರಮ ಮಾತೆಲ್ಲ ಲೈಕ್ ಮಲ್ದೇರು, ಎಡ್ಡೆ ಮಲ್ದೇರು, ಇನ್ನಿತ ಪೋಯ್ ಸರ್ತಿದ್ಲ ಒಂಜಿ ಎತ್ತೋ ಟೈಮ್ ಬೆಟರ್ ಮಲ್ದೇರು ಮಾತೆಲ್ಲ ಒಂಚೂರು ಮುತುವರ್ಜಿದ್ದೆ ತೊಂದೇರು ಅಂಚಾದ ಇಂಕ್ಲೆಗ್ಲ ಅವ್ಲು ಕುಲೊಂದು ಖುಷಿ ಹಣ್ಣು ಇಂಕ್ಲನ ಅಣ್ಣೆ ಬೊಂಬೈ ಹಿಡ್ದು ಬರ್ತೀನಿಕ್ಕೆ ಒಂಚೂರು ಸಾರ್ಥಕ ಆಗ್ಲಿಕ್ಕಾತ ನೀನು ಅದಣ್ಣ ಎಡ್ಡೆ ಆತನು ಮಾತೆರಿಗ್ಲ ಶುಭಾವಡು. ನೆಕ್ಸ್ಟ್ ದ ಎಗ್ಗೆಡು ಕೂಡ ಸ್ಟ್ರಾಂಗ್ ಆದ ಬಲೆ ಆ ಕೂಟ ತಕ್ಕಲಿಗೆ 10,000 ರೂಪಾಯಿನ ಫ್ರೆಂಡನ್ನು ಕೊರಡು ಬಂದಕ್ಕೆ ಏನಂದಲ್ಲ ಆಕೆರಿಗೆ ಪನ್ಪಿನೈತೆ. ಅಭಿನಮಲ್ದಿನ ಕಲಾವಿದರಿಗೆ ತೀರ್ಪುಗಾರರಿಗೆ ವಿಶೇಷವಾದ ಗುರುವಣ್ಣನ ಒರುವಾದಿ ವೇದಿಕೆ ಬತ್ತಿನ ಚಿತ್ತನ ನಮ್ಮ ಜೂನಿಯರ್ ಗುರುವಣ್ಣಗೆ ಅಂಚನೆ ಮಾತಾ ತಾಂತ್ರಿಕ ವರ್ಗದ ಕಲೆಗೆ ನಮ್ಮ ಪ್ರಾಜಕರಿಗೆ ಒಂಜೆ ಪಾತ್ರಡು ಸ್ವಲ್ಪ ಬಲತಲಿ ಪಾಲೆ ಪಂಚ್ ನಿಲಿಕ್ ತಲಿಪುಲೆ ಬಲತಲಿ ಪಾಲೆ ಬೂರ್ದು ತಲಿಪುಲೆ